ಗಳಿಗೆ 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ನಗರಸಭೆಯ ಸ್ಮಾರ್ಟ್ ಕಾರ್ಯಾಲಯಕ್ಕೆ ಈಗಾಗಲೇ ಶಿಲಾನ್ಯಾಸ ನೆರವೇರಿಸಲಾಗಿದ್ದು ಈ ಆರ್ಥಿಕ ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ಸೋಮವಾರ ಸಂಜೆ ನಗರದ ಕಿಲ್ಲೆ ಮೈದಾನದ ಬಳಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕೃತಗೊಂಡ ಚಿಣ್ಣರ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ನಗರದ ಅಭಿವೃದ್ಧಿಗೆ ಪ್ರಧಾನಿಯವರು ಸ್ಮಾರ್ಟ್ ಸಿಟಿ ಅದ್ಭುತ ಯೋಜನೆಗಳನ್ನು ಜಾರಿಗೆ ತಂದಿದ್ದು ನಗರವಾಸಿಗಳಿಗೆ ಮೂಲಭೂತ ಸೌಕರ್ಯದ ಜೊತೆ ಜೀವನ ಆನಂದಮಯವಾಗುವ ನಿಟ್ಟಿನಲ್ಲಿ ಸುಸಜ್ಜಿತ ಪಾರ್ಕ್ಗಳನ್ನು ನಿರ್ಮಿಸಲಾಗುತ್ತಿದೆ. ಪುತ್ತೂರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ 30 ಕೋಟಿ ರೂಪಾಯಿಯನ್ನು ಈಗಾಗಲೇ ನೀಡಿದ್ದಾರೆ. ಈಗಾಗಲೇ ನಗರದ ಸಾಮ್ಯತಡ್ಕದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಅತಿ ದೊಡ್ಡ ಪಾರ್ಕ್ನಲ್ಲಿ ನೀರಿನ ವ್ಯವಸ್ಥೆ, ವಿದ್ಯುತ್ ಮುಂತಾದ ಮೂಲಭೂತ ಸೌಕರ್ಯಕ್ಕಾಗಿ 50 ಲಕ್ಷ ರೂಪಾಯಿ ಇಡಲಾಗಿದೆ ಎಂದರು. ಎಲ್ಲ ನಾಗರಿಕರಿಗೆ ಅಂತ ಒಂದು ಶುಭ ದಿನಗಳು ಬರಬೇಕು ಅಂತೇಳಿ ಈ ದಿಸೆಯಿಂದ ಪುತ್ತೂರು ನಗರಸಭೆಯ ಸುಂದರೀಕರಣಕ್ಕೆ, ಬ್ಯೂಟಿಫಿಕೇಷನ್ಗೆ ಇವತ್ತು ದೊಡ್ಡ ಕೊಡುಗೆಯಾಗಿ ಏನು ಚಿಣ್ಣರ ಪಾರ್ಕನ್ನು ಇವತ್ತು ಲೋಕಾರ್ಪಣೆ ಮಾಡಿದೆವು. ಈ ಚಿಣ್ಣರ ಪಾರ್ಕಿನ ಲೋಕಾರ್ಪಣೆಯ